ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಗರದ ಸಂದೇಶ ಸಭಾಂಗಣದಲ್ಲಿ ಕವಿಗೋಷ್ಠಿಯು ನಡೆಯಿತು. ಯುವ ಕವಯತ್ರಿ ರೇಷ್ಮಾ ಶೆಟ್ಟಿ ಗೋರೂರವರ ಅಧ್ಯಕ್ಷತೆಯಲ್ಲಿ ಈ ಕವಿಗೋಷ್ಠಿಯು ನಡೆಯಿತು. ರೇಮಂಡ್ ಡಿಕುನ್ನ ತಾಕುಡಿಯವರು ಸಾರಥ್ಯವನ್ನ ವಹಿಸಿದ್ರು. ಪಿಂಗಾರ ಸಾಹಿತ್ಯ ಬಳಗವು ಅಭಿಮೋ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇದರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಸುರೇಶ್ ನೆಗಳಗುಡಿಯವರ ಸಂಚಾಲಕರಾಗಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಹಾಸನ 4 ಜಿಲ್ಲೆಯ 35 ಕವಿಗಳು ಕೊಂಕಣಿ, ಕನ್ನಡ, ತುಳು 3 ಭಾಷೆಗಳಲ್ಲಿ ತಮ್ಮ ಪ್ರಬುದ್ಧವಾದ ಕಾರ್ಮಿಕ ಕವಿತೆಗಳನ್ನು ಮಂಡಿಸಿದ್ರು. ಅಧ್ಯಕ್ಷ ಸ್ಥಾನದಿಂದ ಗೋರೂರು ರೇಷ್ಮಾ ಶೆಟ್ಟಿಯವರು ಮಾತನಾಡಿ, ಕವಿತೆಯು ಮಗುಭಾವದಿಂದ ಬರೆಯುವ ಪ್ರಬುದ್ಧತೆ ಬೇಕು. ಆಗ ಮಾತ್ರ ಮದ ಮತ್ಸರ ಮೋಹಗಳ ರಹಿತ ಲೇಖನೆ ಚಲಿಸಬಹುದು ಹಾಗೂ ಸಕಲ ಮುಕ್ತ ಭಾವಗಳು ಹೊರಹೊಮ್ಮಿತು ಎಂದರು. ಪುಸ್ತಕ ಖರೀದಿ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಅಲೋಷಿಯಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಜೆರಾಲ್ಡ್ ಡಿಸಿಲ್ವಾ ಅವರು ಮಾತನಾಡಿ, ನಿರಂತರವಾಗಿ ಸಾಹಿತ್ಯದ ಕಾರ್ಯಕ್ರಮ ಆಯೋಜನೆ ಮಾಡುವ ಪಿಂಗಾರ ಸಾಹಿತ್ಯ ಬಳಗವು ಅಭಿನಂದನಾರ್ಹ ಎಂದರು. ಮುಖ್ಯ ಅತಿಥಿಯಾಗಿ ಅಭಿಮೋ ಟೆಕ್ನಾಲಜೀಸ್ ಇದರ ಆಡಳಿತ ನಿರ್ದೇಶಕ ನವೀನ್ ನಾಯಕ್ ತನ್ನ ಸಹಯೋಗ ಸಾಹಿತ್ಯಕ್ಕೆ ಸದಾ ಇದೆ ಎಂದರು. ಕವಿಗಳಾದ ಮರವಂತೆ ಪ್ರಕಾಶ್ ಪಡಿಯರ್, ರಾಣಿ ಪುಷ್ಪಲತಾ ದೇವಿ, ರೇಖಾ ಸುದೇಶ್ ರಾವ್, ಉಮೇಶ್ ಕಾರಂತ, ಅನುರಾಧ ರಾಜು ಸುರತ್ಕಲ್, ಪರಿಮಳ ಮಹೇಶ್, ಗೀತಾ ಲಕ್ಷ್ಮೀಶ, ಮನ್ಸೂರ್ ಮುಲ್ಕಿ, ಸೌಮ್ಯ ಗೋಪಾಲ್, ಗೋಪಾಲಕೃಷ್ಣ ಶಾಸ್ತ್ರಿ, ಗುಣಾಜೆ ರಾಮಚಂದ್ರ ಭಟ್, ಹಿತೇಶ್ ಕುಮಾರ್, ಸುಮಂಗಲ ದಿನೇಶ್ ಶೆಟ್ಟಿ ಕುಂಪಲ, ಅಶೋಕ್ ಕಡೆ ಶಿವಾಲಯ, ಚಂದ್ರಿಕಾ ಕೈರಂಗಳ, ಡಾಕ್ಟರ್ ವಾಣಿಶ್ರೀ ಕಾಸರಗೋಡು, ನಾರಾಯಣ್ ನಾಯಕ್ ಕುದುಕೋಳಿ, ಗುರುರಾಜ್ ಎಂಆರ್, ಗಂಗಾಧರ್ ಗಾಂಧಿ, ವೆಂಕಟೇಶ್ ಗಟ್ಟಿ, ರಾಮಕೃಷ್ಣ ಶಿರೂರು, ರಶ್ಮಿ ಸನಿಲ್, ಕಿಶೋರ್ ಎಕ್ಕಾರ್ ಇವರು ತಮ್ಮ ಕವಿತೆಯನ್ನ ಸಾದರಪಡಿಸಿದ್ರು. ಮೊದಲು ರೇಮಂಡ್ ಡಿಕುನ್ನ ತಾಕುಡಿಯವರು ಸ್ವಾಗತಿಸಿ ಡಾಕ್ಟರ್ ಸುರೇಶ್ ನೆಗಳಗುಳಿ ವಂದಿಸಿದ್ರು. ರಿಯಾನಾ ಡಿಕುನ್ನ ನಿರೂಪಿಸಿದ್ರು.